ಧಿಕ್ಕರಿಸಿ ನೀತಿಗಳಯ್ಯ ಧಿಕ್ಕರಿಸಿ ನಡೆಯ ಅಮಮ ಹುಲುಕಮಲಾಕ್ಷಿಯನ್ನು ವರಿಸದರೆ ಇನ್ನೇತಕ್ಕೆ ಬಾಳುವೆ ಸಂಗ್ರಾಮವನ್ನು ವಹಿಸಿದಳೆ ದೈತ್ಯೇಶನಿ ಆರೋಗ್ಯದ ಕಾರ್ಯವನು ಅರಕ್ಷಣ ಮಾತಾಡಿ ವಿರಚಿಸಿ ಬರುವಂತೆ ಧೃದಿರ ನಾನೀಗೇನು ಉತ್ತರವಾಗಿ ಬಂದವನಿದ್ದೇನೆ ಏನಾಗಬೇಕು ತಿಳಿಸಿ. ನಮ್ಮ ಸೇನೆಯ ಸೇನಾಧ್ಯಕ್ಷ ನೀನಾಗಿದ್ದೀಯ. ಪರಾಕ್ರಮದಿಂದಲೇ ಒಂದೊಮ್ಮೆಗೆ ಹಣೆಗಣ್ಣ ಹರನ ಹಣೆಯಲ್ಲೂ ಬೆವರನ್ನು ತರಿಸಬಲ್ಲಂತಹ ಸಾಮರ್ಥ್ಯವುಳ್ಳವ. ಕದಂಬವನದಲ್ಲಿರುವಂತಹ ಹೆಣ್ಣು ಸುಗ್ರೀವನ ಸಂಧಾನವನ್ನು ಧಿಕ್ಕರಿಸಿದ್ದಾಳೆ, ಸಂಗ್ರಾಮವನ್ನು ಬಯಸಿದ್ದಾಳೆ. ಬಯಸಿದಳೆ ದೂರವೇ 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 ಜಗವ ಗೆದ್ದಿರುವ ನಿನ್ನೊಳಗ ಬಾಲಿ ಕರುಣಿ ಸಾಧ್ಯ ತರುಣಿಯ ಬಿಡಿದಳೆ ತರುವೆ ನಿನ್ನೆಡೆ ಗೀಗಾಲಿ.
ಜಯರಾಜನ ಹೊಡೆದು ಸೋಮರಾಜನ ಹಣದಲ್ಲಿ ಎಂದು ಭಾಗ ಕಾಯ ಒಳಿಸಲು ಇಂದಲಾಗಿದ ಬೇಗ ಸಾಗೀತ ಸುಮ್ಮನಿಂದ ಆತ್ಮೆಯನ್ನು ಪಡೆದು ಘೋರಕಾಕಾರವನ್ನು ಸೇರಿದ್ದೇನೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ! ಏನಾಶ್ಚರ್ಯ ಕಾಣ್ತಾ ಇದ್ದೇನೆ. 8ನೇ ಬಂಟನಿಗಾದರೂ ಈ ಕದಂಬ ವನಕ್ಕೆ ಪ್ರವೇಶ ಮಾಡೋದಕ್ಕೆ ಕಷ್ಟವೇ ಸರಿ. ಅಂಥದ್ರಲ್ಲಿ ಇಷ್ಟೊಂದು ಪ್ರಾಭೆ ಎಲ್ಲಿದ್ದಾಳೆ ತರುಣಿ? ನೋಡ್ತೇನೆ. ತರುಣಿ ಮಣಿ ನೀನೇ ನೀನೆಯೋ 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 ತರುಣಿ ಮಣಿ ನೀನೇನೆ ಧಿಕ್ಕರಿಸುತ್ತ ಶುಂಭನ ಜಾಣೆ ದುರವನು ಬಯಸಿರ್ಪವಳು ಬಂದರ ಒಳ್ಳಿತು ಹರುಷದಳು ಸೋತಿದ ಹೆಣ್ಣೆ, ಮೂರು ಲೋಕದ ಒಡೆಯ ಶುಂಭಧಾನ ನಿನ್ನನ್ನು ಬಯಸಿದ ಸಂಧಾನಕ್ಕಾಗಿ ಸುಗ್ರೀವನನ್ನೇ ಕಳುಹಿಕೊಟ್ಟ. ಸಂಧಾನವನ್ನು ಮುರಿದೇ ದಿಟ್ಟೆ ಬಯಸಿಬಿಟ್ಟೆಯ ಕಳೆದುಕೊಂಡು ಹೋಗುವುದಕ್ಕಾಗಿ ಧೂಮ್ರಲೋಚನ ಬಂದಿದ್ದೇನೆ. ಮನೆ ಬಾಡ ಒಂದು ವೇಳೆ ಎಳೆದಯ್ಯುವೆ ಅಲ್ಲದ್ರೆ ಎಲೆಗೆ ಎಳೆದಯ್ಯುವೆ 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 ನಾನು ತಿಳಿದುಕೊಂಡು ಸಾರಿ ನೋಡಿದ್ದೇನು. ತುರಿಬಿಗೆ ಕೈ ಹಾಕಿ ಇಳಿಯುವಾಗ